ಹಾಯ್ ಸ್ನೇಹಿತರೆ, ಮಾರ್ಚ್ 25ರಂದು ಚಂದ್ರಗ್ರಹಣದ ಸಮಯದಲ್ಲಿ ನೀವು ಈ ರೀತಿಯಾಗಿರೋ ಪರಿಹಾರಗಳನ್ನು ಮಾಡಿಕೊಂಡ್ರೆ ನಿಮಗೆ ಎಂಥದ್ದೇ ಆಗಿರಲಿ ಹಣಕಾಸಿನ ಸಮಸ್ಯೆ ಇದ್ದರೆ ತುಂಬ ಬೇಗನೆ ದೂರ ಮಾಡ್ಕೋಬಹುದು ಸ್ನೇಹಿತರೆ. ಚಂದ್ರಗ್ರಹಣ ಅಥವಾ ಸೂರ್ಯಗ್ರಹಣವನ್ನು ಜ್ಯೋತಿಷ್ಯ ಶಾಸ್ತ್ರದ ದೃಷ್ಟಿಯಿಂದ ಬಹಳ ವಿಶೇಷವೆಂದು ಪರಿಗಣಿಸುತ್ತೇವೆ ಸ್ನೇಹಿತರೆ. ಗ್ರಹಣದ ದಿನ ನಿಮ್ಮ ಸಮಸ್ಯೆಗಳಿಗೆ ಸಂಬಂಧಿಸಿದ ಕೆಲವು ಕ್ರಮಗಳನ್ನು ನೀವು ತೆಗೆದುಕೊಂಡರೆ ಅದರಿಂದ ಪ್ರಯೋಜನವಿದೆ ಎಂದು ಕೂಡ ಹೇಳಲಾಗುತ್ತದೆ. ಈ ಚಂದ್ರಗ್ರಹಣದಂದು ಕೆಲವೊಂದು ಪರಿಹಾರಗಳನ್ನು ನೀವು ಮಾಡಿಕೊಂಡಿದ್ದೆ ಆದರೆ ನಿಮ್ಮ ಹಣಕಾಸಿನ ಬಿಕ್ಕಟ್ಟನ್ನು ನಿವಾರಿಸುವಲ್ಲಿ ಇವು ಹೆಚ್ಚಿನ ಪ್ರಮಾಣದಲ್ಲಿ ಸಹಾಯ ಮಾಡುತ್ತದೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಹಣಕ್ಕೆ ಸಂಬಂಧಿಸಿದ ಸಮಸ್ಯೆಗಳನ್ನು ನಿವಾರಣೆ ಮಾಡೋದಕ್ಕೆ ಚಂದ್ರಗ್ರಹಣದಂದು ಈ ಪರಿಹಾರವನ್ನು ನೀವು ಮಾಡ್ಕೋಬೇಕಾಗತ್ತೆ ಸ್ನೇಹಿತರೆ. ಚಂದ್ರಗ್ರಹಣದಂದು ಒಂದು ಬೀಗವನ್ನು ನೀವು ತೆಗೆದುಕೊಂಡು ಬಂದು ಅದನ್ನು ನೀವು ಚಂದ್ರನ ನೆರಳಿನಲ್ಲಿ ಇಡಬೇಕು ಫ್ರೆಂಡ್ಸ್. ಇದಾದ ನಂತರ ನೀವು ಮರುದಿನ ಬೆಳಿಗ್ಗೆ ಅದನ್ನು ಒಂದು ದೇವಾಲಯದಲ್ಲಿ ಇಟ್ಟು ಇಡಬೇಕು. ಈ ಥರ ಮಾಡೋದ್ರಿಂದ ನಿಮಗೆ ಸ್ಥಳೀಯರ ಆರ್ಥಿಕ ಎಷ್ಟೇ ಸಂಕಷ್ಟ ಇದ್ದರೂ ಕೂಡ ಆರ್ಥಿಕವಾಗಿ ಅದು ನಿವಾರಣೆಯಾಗುತ್ತೆ. ಇದರಿಂದಾಗಿ ಅದೃಷ್ಟ ಕೂಡ ನಿಮ್ಮನ್ನು ಆವರಿಸ್ಕೊಂಡು ಬರುತ್ತೆ ಅಂತ ಹೇಳ್ತಾರೆ. ಇನ್ನೂ ಒಂದು ಪರಿಹಾರ ಏನಂತ ಹೇಳಿದ್ರೆ, ನಿಮಗೆ ಹಣಕಾಸಿನ ಅಡಚಣೆಗಳಿಗೆ ಸಂಬಂಧಿಸಿದ ಸಮಸ್ಯೆಗಳನ್ನು ತೆಗೆದುಹಾಕೋದಕ್ಕೆ ಚಂದ್ರಗ್ರಹಣ ದಿನದಂದು ಚಂದ್ರಗ್ರಹಣಕ್ಕೆ ಮುಂಚಿತವಾಗಿ ನೀವು ಸ್ನಾನ ಮಾಡಬೇಕು ಫ್ರೆಂಡ್ಸ್. ಸ್ನಾನ ಮಾಡಿ ಮತ್ತು ನೀವು ಬಿಳಿ ಬಟ್ಟೆಯನ್ನು ಧರಿಸಬೇಕಾಗುತ್ತೆ. ಇದಾದ ನಂತರ ಒಂದು ಪೀಠವನ್ನು ಇರಿಸಿ ಮತ್ತು ಉತ್ತರ ದಿಕ್ಕಿಗೆ ನೀವು ಎದುರಾಗಿ ಕುಳಿತುಕೊಂಡು ಗ್ರಹಣ ಆರಂಭವಾದಾಗ ಮಲ್ಲಿಗೆ ಎಣ್ಣೆ ದೀಪವನ್ನು ಬೆಳಗಿಸಬೇಕು. ನಂತರ ಬಲಗೈಯಲ್ಲಿ ರುದ್ರಾಕ್ಷದ ಹಾರವನ್ನು ತೆಗೆದುಕೊಂಡು ಎಡಗೈಯಲ್ಲಿ ಗೋಮತಿ ಚಕ್ರಗಳನ್ನು ತೆಗೆದುಕೊಂಡು ನಂತರ ಓಂ ಕ್ಲೀಂ ಕ್ಲೀಂ ಸ್ವಾಹ ಎಂಬ ಮಂತ್ರವನ್ನು ಕೂಡ ನೀವು 54 ಬಾರಿ ಜಪಿಸಬೇಕು ಸ್ನೇಹಿತರೆ. ಈ ರೀತಿ ಮಾಡ್ಕೊತಾ ಇದ್ದರೆ ನಿಮ್ಮ ಹಣಕಾಸಿನ ಸಮಸ್ಯೆ ತುಂಬ ಬೇಗನೆ ದೂರ ಆಗುತ್ತೆ ಅಂತ ಹೇಳ್ಬೋದು. ನಂತರ ನೀವು ಓಂ ಕ್ಲೀಂ ಕ್ಲೀಂ ಸ್ವಾಹ ಎಂಬ ಮಂತ್ರವನ್ನು 54 ಬಾರಿ ನೀವು ಪಠನೆ ಪೂರ್ಣ ಆಗಿದ ನಂತರ ನೀವು ಆ ಗೋಮತಿ ಚಕ್ರ ಏನಿರುತ್ತಲ್ಲ ನಿಮ್ಮ ಹತ್ರ ಅದನ್ನು ನೀವು ಒಂದು ಪೆಟ್ಟಿಗೆಯಲ್ಲಿ ಇಟ್ಕೋಬೇಕಾಗುತ್ತೆ. ಇದರ ನಂತರ ನೀವು ಕಲ್ಲುಪ್ಪು ಮತ್ತು ಹವಳದ 5 ಅರಳುಗಳನ್ನು ತೆಗೆದುಕೊಂಡು ಮತ್ತೆ 54 ಬಾರಿ ಮೇಲೆ 54 ಸರಿ ಮತ್ತೆ ನೀವು ಮಂತ್ರವನ್ನು ಪಠನೆ ಮಾಡಬೇಕಾಗತ್ತೆ ಸ್ನೇಹಿತರೆ. ಈ ರೀತಿಯಾಗಿ 54 ಬಾರಿ ಪಠನೆ ಮಾಡಿದ ನಂತರ ಅದನ್ನು ನೀವು 2ನೇ ಪೆಟ್ಟಿಗೆ ತಗೊಂಡು ಅದರಲ್ಲಿ ಸಿಂಧೂರದಿಂದ ತುಂಬಿಸಬೇಕು. ಮತ್ತು ಇದರ ನಂತರ ನೀವು ದೀಪವನ್ನು ಬೆಳಗಿಸಬೇಕು. ಅದರ ನಂತರ ನೀವು ಎಣ್ಣೆಯನ್ನು ಪೆಟ್ಟಿಗೆಯಲ್ಲಿ ತುಂಬಿಸಿ ನಂತರ ಅದನ್ನು ಮುಚ್ಚಬೇಕು. ಆ ರೀತಿಯಾಗಿ ಮುಚ್ಚಿದ ಪೆಟ್ಟಿಗೆಯನ್ನು ತಗೊಂಡು ಅದನ್ನು ನಿಮ್ಮ ಮನೆ ಅಥವಾ ನೀವು ಕೆಲಸದ ಸ್ಥಳದಲ್ಲಿ, ನೀವು ಎಲ್ಲಿ ಕೆಲಸ ಮಾಡ್ತೀರಾ ಇಲ್ಲ ಶಾಪ್ ಇದ್ದರೆ ಶಾಪ್ ಹತ್ರ ಆ ಸ್ಥಳದಲ್ಲಿ ನೀವು ಅದನ್ನು ಇರಿಸಬೇಕಾಗತ್ತೆ. ಸೊ ಈ ರೀತಿ ಮಾಡೋದ್ರಿಂದ ನಿಮ್ಮ ಆರ್ಥಿಕ ಸಮಸ್ಯೆಗಳು ಕ್ರಮೇಣವಾಗಿ ನಿವಾರಣೆ ಆಗುತ್ತೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಆದರೆ ಈ ಪರಿಹಾರನ ಮಾಡ್ಕೊಳ್ಳೋದು ತುಂಬ ಎಚ್ಚರವಾಗಿ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ತುಂಬ ಎಚ್ಚರಿಕೆಯಿಂದ ಇದನ್ನು ಮಾಡಿಕೊಂಡ್ರೆ ತುಂಬ ಒಳ್ಳೆಯದಾಗತ್ತೆ ಸ್ನೇಹಿತರೆ. ಈಗ ಹೇಳ್ತಿದ್ದೀನಲ್ಲ, ಈ ರೆಮಿಡಿನ ನೀವು ಚಂದ್ರಗ್ರಹಣಕ್ಕೆ ಮೊದಲು ಮಾಡ್ಕೋಬೇಕಾಗತ್ತೆ. ಚಂದ್ರಗ್ರಹಣಕ್ಕೆ ಮೊದಲು ನೀವು ಬೆಳ್ಳಿಯ ಪರಿಹಾರವನ್ನು ಮಾಡ್ಕೋಬೇಕಾಗತ್ತೆ. ಸೊ ಇದಕ್ಕಾಗಿ ನೀವು ಮೊದಲು ಒಂದು ಬೆಳ್ಳಿ ತುಂಡನ್ನು ತೆಗೆದುಕೊಳ್ಬೇಕು. ನಂತರ ಸ್ವಲ್ಪ ಹಸಿ ಹಾಲು ಮತ್ತು ಗಂಗಾ ಜಲವನ್ನು ಒಂದು ಪಾತ್ರೆಯಲ್ಲಿ ಹಾಕಿ ಅದರಲ್ಲಿ ಈ ಬೆಳ್ಳಿಯ ತುಂಡನ್ನು ಹಾಕಬೇಕು ಸ್ನೇಹಿತರೆ. ನಂತರ ಚಂದ್ರಗ್ರಹಣ ಸಂಭವಿಸಿದಾಗ ಪಾತ್ರೆಯನ್ನು ಚಂದ್ರನ ನೆರಳಿನಲ್ಲಿ ಇರಿಸಬೇಕು. ಮತ್ತು ಗ್ರಹಣದ 2ನೇ ದಿನ ಅದನ್ನು ತೆಗೆದುಕೊಂಡು ನಿಮ್ಮ ಬಳಿ ಹಣವಿರುವ ಸ್ಥಳದಲ್ಲಿ ಇಟ್ಕೋಬೇಕು ಸ್ನೇಹಿತರೆ. ಈ ಪರಿಹಾರ ಮಾಡಿಕೊಂಡು ನಿಮ್ಮ ಬಳಿ ಹಣವಿರುವ ಸ್ಥಳದಲ್ಲಿ ನೀವು ಹಣ ಎಲ್ಲಿ ಇಟ್ಕೊತೀರೋ ಅಲ್ಲಿ ಇದನ್ನು ಇಡೋದ್ರಿಂದ ಚಂದ್ರಗ್ರಹಣದ ಈ ಪರಿಹಾರವು ನಿಮ್ಮ ಜೀವನದಲ್ಲಿ ಯಾವುದೇ ಥರದ ಹಣದ ಕೊರತೆಯನ್ನು ಉಂಟು ಮಾಡಲ್ಲ ಅಂತ ಹೇಳ್ಬೋದು ಸ್ನೇಹಿತರೆ. ಚಂದ್ರಗ್ರಹಣ ದಿನ ನಾನು ಹೇಳಿರುವ ಎಲ್ಲ ರೆಮಿಡೀಸನ್ನು ನೀವು ಟ್ರೈ ಮಾಡಿ ಮತ್ತು ನಿಮಗೆ ಯಾವುದೇ ಥರದ ಹಣದ ಕೊರತೆ ಆಗದೇ ಇರೋ ಥರ ನೋಡ್ಕೊಳ್ಳಿ ಅಂತ ಹೇಳ್ತೀನಿ ಫ್ರೆಂಡ್ಸ್. ಸ್ನೇಹಿತರೆ, ಈ ನನ್ನ ಪುಟ್ಟ ಸಂದೇಶ ಇಷ್ಟವಾದಲ್ಲಿ ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ತಪ್ಪದೇ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಫ್ಯಾಮಿಲೀಸಿಗೆ ಕೂಡ ಶೇರ್ ಮಾಡಿ. ಯಾಕಂತಂದರೆ ಅವರು ಹಣದಲ್ಲಿ ಯಾವುದೇ ಒಂದು ಕಷ್ಟದಲ್ಲಿ ಇದ್ದರೆ ಈ ವಿಡಿಯೋವನ್ನು ನೋಡಿ ಅವರು ಸಹ ಪರಿಹಾರ ಮಾಡ್ಕೋತಾರೆ ಅಂತ ಹೇಳ್ತೀನಿ. ಸೊ ಮಾರ್ಚ್ 25ರಂದು ಈ ಪರಿಹಾರಗಳನ್ನು ನೀವು ಮಾಡ್ಕೊಳ್ಳಿ, ಖಂಡಿತವಾಗಿ ರಿಸಲ್ಟ್ ನಿಮ್ಮದಾಗತ್ತೆ.